ಹಮ್ ಫೌಂಡೇಶನ್ ಭಾರತ್ ಧಾರವಾಡ ವತಿಯಿಂದ ದಿನಾಂಕ 6/11/2022ರಂದು ಧಾರವಾಡ ಕಾಲೇಜು ರಸ್ತೆಯ ರಂಗಾಯಣದ ಸಮುಚ್ಚಯ ಭವನದಲ್ಲಿ ರಾಜ್ಯೋತ್ಸವ ನಿಮಿತ್ತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆಯನ್ನು ಮತ್ತು ಜಾನಪದ ದೇಶಭಕ್ತಿ ಗೀತೆ ಸಮೂಹ ಗಾಯನವನ್ನು ದಿನಾಂಕ 6/11/2022ರಂದು ಮುಂಜಾನೆ ಹಮ್ಮಿಕೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆಗೈದು ಇದೀಗ ಕರ್ನಾಟಕ ವಿಕಾಸ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಜಗದೀಶ್ ಕುರಬೆಟ್ಟ ಮತ್ತು ಈ ಬಾರಿಯ ಜಾನಪದ ವಿಭಾಗದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಸಾವಿತ್ರಿ ಪೂಜಾರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸುಮಾರು 23 ಪ್ರೌಢಶಾಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು. ಜಾನಪದ ದೇಶಭಕ್ತಿ ಗೀತೆ ಸಮೂಹ ಗಾಯನಗಳು ನಮ್ಮ ಪ್ರಾಚೀನ ಪರಂಪರೆಯನ್ನು ಸಾರಿ ಹೇಳುವಂತಿತ್ತು. ಕಾರ್ಯದರ್ಶಿ ಶ್ರೀಮತಿ ಸುಮನ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಾಸ್ತಾವಿಕವಾಗಿ ಜಗದೀಶ್ ಮಾಳಗಿ ಹಾಗೂ ವೆಂಕಟೇಶ್ ಪೂಜಿ ಮಾತಾಡಿದರು. ಅದಲ್ಲದೆ ಸಾವಿತ್ರಿ ಪೂಜಾರವರು ಆಕರ್ಷಕವಾಗಿ ಜಾನಪದ ಗಾಯನವನ್ನು ತನ್ನ ಮಗನೊಂದಿಗೆ ಹಾಡಿ ನೆರೆದವರನ್ನು ಮೋಡಿ ಮಾಡಿದರು. ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಸಮೂಹ ಗಾಯನದ ಉಸ್ತುವಾರಿ ವಹಿಸಿದ್ದಲ್ಲದೆ ವಿಜೇತರ ಹೆಸರುಗಳನ್ನು ರಸವತ್ತಾಗಿ ವಿವರಿಸಿ ನೆರೆದವರನ್ನು ಆಕರ್ಷಿಸಿದರು. ಶ್ರೀಮತಿ ಸುನೀತಾ ಪುರೋಹಿತ್, ಅಭಿಷೇಕ್ ಪುರೋಹಿತ್, ಅಭಿಜಿತ್ ಇತರೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಿಸಿ ಬಾರಕೆರೆ ಅವರು ವಂದನಾರ್ಪಣೆಗೈದು ಸ್ಪರ್ಧಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ 2 ಸಮಾಧಾನಕರ ಬಹುಮಾನಗಳನ್ನು ಶಿಲ್ಪಗಳಾದ ಶ್ರೀಯುತ ಸದಾಶಿವ ವಿತರಿಸಿದರು. ಅಧ್ಯಕ್ಷತೆಯನ್ನು ಶ್ರೀಕಾಂತ್ ದೇವಗಿರಿ ವಹಿಸಿದರು. ಆಧುನಿಕ ಯುಗದಲ್ಲೂ ಸಹ ನಮ್ಮ ಸಂಪ್ರದಾಯವನ್ನು ಬಿಂಬಿಸುವ ಇಂತಹ ಕಾರ್ಯಕ್ರಮಗಳು ಅಪರೂಪವಾಗುತ್ತಿರುವ ಈ ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುವಂತದ್ದು ಎಂದು ಹೇಳಲು ತಪ್ಪಾಗಲಾರದು.